2018ರಲ್ಲಿ ನಡೆದಿದ್ದ ಯುವತಿ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಂಬಂಧ ಆರೋಪಿಯೊಬ್ಬನ ಕೃತ್ಯ ಸಾಬೀತಾದ ಹಿನ್ನೆಲೆ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯವು ತಪ್ಪಿತಸ್ಥನಿಗೆ ಕಠಿಣ ಶಿಕ್ಷೆ ವಿಧಿಸಿ ಆದೇಶ ನೀಡಿದೆ. ಆರೋಪಿ ಚಿಕ್ಕಮಗಳೂರಿನ ರಾಮ ಅಲಿಯಾಸ್ ದಾಸಪ್ಪ ಎಂಬಾತ 2018ರಲ್ಲಿ ನಡೆಸಿದ ಅತ್ಯಾಚಾರ ಹಾಗೂ ಕೊಲೆ ಬೆದರಿಕೆ ಪ್ರಕರಣ ಸಂಬಂಧ ಕಠಿಣ ಶಿಕ್ಷೆ ವಿಧಿಸಿ 6ನೇ ಜೆಎಂಎಫ್ಸಿ ನ್ಯಾಯಾಲಯವು ಆದೇಶ ನೀಡಿದೆ. ಮಂಗಳೂರು ನಗರ ಹೊರವಲಯದ ನೀರ್ಮಾರ್ಗದ ಶೆಡ್ನಲ್ಲಿದ್ದ ಆರೋಪಿ ಇನ್ನೊಂದು ಶೆಡ್ನಲ್ಲಿದ್ದ ಯುವತಿಯನ್ನ ಪುಸಲಾಯಿಸಿ ಅತ್ಯಾಚಾರ ನಡೆಸಿದ್ದ. ಸಂತ್ರಸ್ತೆ ಗರ್ಭಿಣಿಯಾದ ನಂತರ ಪ್ರಕರಣ ಬೆಳಕಿಗೆ ಬಂದಿತ್ತು. ಆ ಬಳಿಕ ಪ್ರಕರಣ ದಾಖಲಿಸಿಕೊಂಡಿದ್ದ ಮಂಗಳೂರು ಗ್ರಾಮಾಂತರ ಪೊಲೀಸರು ಚಾರ್ಜ್ ಶೀಟ್ ದಾಖಲಿಸಿಕೊಂಡಿದ್ರು. ಸಂತ್ರಸ್ತೆ ನಂತರ ದಿನಗಳಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರಿಂದ ಮಗು ಡಿಎನ್ಎ ಹಾಗೂ ಆರೋಪಿಯ ಡಿಎನ್ಎ ಪೂರಕವಾಗಿದ್ದರಿಂದ ನ್ಯಾಯಾಲಯವು 7 ವರ್ಷಗಳ ಕಠಿಣ ಶಿಕ್ಷೆ ಹಾಗೂ ಒಟ್ಟಾರೆ 45,000 ದಂಡ ವಿಧಿಸಿ ಆದೇಶಿಸಿದೆ. ಅಲ್ಲದೆ ಅಪರಾಧಿಗೆ ಸಂಬಂಧಪಟ್ಟ ಮಗುವಾದ ಹಿನ್ನೆಲೆ ಮಗು ಹೆಸರಿನಲ್ಲಿ 50,000 ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಇಡುವಂತೆಯೂ ನ್ಯಾಯಾಲಯವು ತಪ್ಪಿತಸ್ಥನಿಗೆ ಆದೇಶ ನೀಡಿದೆ. ಇನ್ನು ಸರ್ಕಾರದ ಪರ ಅಭಿಯೋಜಕ ಪುರುಷೋತ್ತಮ ಶೆಟ್ಟಿ ವಾದಿಸಿದರು. ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಅಂತ ಹೇಳಿ ಗಮನಿಸಿ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಆಕೆ ಒಬ್ಬಳೇ ಇದ್ದಾಗ ಅವಳನ್ನು ಬಲವಂತವಾಗಿ ಅತ್ಯಾಚಾರ ಮಾಡ್ತಾನೆ. ಅವಳು ಬೇಡ ಅಂತ ಹೇಳಿ ನಿನ್ನನ್ನು ಮದುವೆ ಆಗ್ತೀನಿ ನಾನು ಅಂತ ಹೇಳಿ ಕುಸಲಾಯಿಸಿ ಬಲವಂತವಾಗಿ ಅತ್ಯಾಚಾರ ಮಾಡ್ತಾನೆ. ಈ ವಿಚಾರ ಯಾರಿಗಾದರೂ ಹೇಳಿದರೆ ನಿನ್ನನ್ನು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿರ್ತಾನೆ. ಆ ಕಾರಣ ಅವಳು ಮನೆಯವರಲ್ಲಿ ಹೇಳುವುದೇ ಇಲ್ಲ, ವಿಚಾರ ಹೇಳಬೇಕು. ನಂತರ ಗರ್ಭಿಣಿ ಆದ ತಕ್ಷಣ ಮನೆಯವರಿಗೆ ಅನುಮಾನ ಬರುತ್ತೆ. ಅವಳ ದೈಹಿಕ ಬದಲಾವಣೆ ಬಂದಾಗ ಅವಳ ಹತ್ರ ವಿಚಾರಿಸಿದಾಗ ಅವಳು ಎಲ್ಲ ವಿಚಾರವನ್ನು ಹೇಳ್ತಾಳೆ. 6 ತಿಂಗಳ ಹಿಂದೆ ಹೀಗೆ ಮಾಡ್ದ ರಾಮ ಅಲಿಯಾಸ್ ದಾಸಪ್ಪನು ನನ್ನನ್ನು ಈ ರೀತಿ ಮಾಡ್ದ ಅಂತ. ನ್ಯಾಯಾಲಯದಲ್ಲಿ ಸಾಕ್ಷಿ ವಿಚಾರಣೆ ಮಾಡಿದಾಗ ನ್ಯಾಯಾಲಯ DNA ವರದಿಯನ್ನು ಪರಿಗಣಿಸಿ ಅವಳ ವಿರುದ್ಧದ ಆರೋಪ ರುಜುವಾತಾಗಿದೆ ಅಂತ ಹೇಳಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಸರಿನಾ? ಬಾಲಸಂಕಲಂ 376 ಅಡಿ ಅಪರಾಧಕ್ಕಾಗಿ 7 ವರ್ಷ ಕಠಿಣ ಶಿಕ್ಷೆ, 25,000 ದಂಡ. 417 ಅಡಿ ಅಪರಾಧಕ್ಕಾಗಿ 1 ವರ್ಷ ಶಿಕ್ಷೆ, 10,000 ದಂಡ. ಮತ್ತು ಕೊಲೆ ಬೆದರಿಕೆ 506 ಅಡಿ ಅಪರಾಧಕ್ಕಾಗಿ 10,000 ದಂಡ, 1 ವರ್ಷ ಶಿಕ್ಷೆ.